ಇತಿಹಾಸ ಪ್ರಸಿದ್ಧ ಮಹತೋಬಾರ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಜಾತ್ರೆಯಲ್ಲಿ ಭಕ್ತರಿಗೆ ಅನ್ನಪ್ರಸಾದವನ್ನ ದೇವಳದ ಕೆರೆಯ ಬಳಿಯ ವಿಶಾಲವಾದ ಜಾಗದಲ್ಲಿ ವಿತರಣೆ ಮಾಡುವುದೆಂದು ತೀರ್ಮಾನಿಸಿದಂತೆ ದೇವಳದ ಕೆರೆಯ ಬಳಿ ಅನ್ನಪ್ರಸಾದ ವಿತರಣೆಗೆ ಚಪ್ಪರ ಮುಹೂರ್ತವನ್ನ ನೆರವೇರಿಸಿದರು. ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಬೆಳಕಿನ ಪೂಜೆ ನಿತ್ಯ ಬಲಿಯ ಬಳಿಕ ದೇವಳದ ಕೆರೆಯ ಬಳಿ ನೈಋತ್ಯ ಭಾಗದಲ್ಲಿ ಚಪ್ಪರ ಮುಹೂರ್ತ ನಡೆಯಿತು. ದೇವಳದ ಪ್ರಧಾನ ಅರ್ಚಕ ವ್ಯವಸ್ಥಾಪನಾ ಸಮಿತಿಯ ಸದಸ್ಯ ವೇದಮೂರ್ತಿ ವಸಂತ ಕೆದಿಲಾಯ ಅವರು ಚಪ್ಪರ ಮುಹೂರ್ತಕ್ಕೆ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿದರು. ಮಹಾಲಿಂಗೇಶ್ವರ ದೇವರ ಪ್ರೇರಣೆಯಂತೆ ಶಾಸಕರ ಒಂದು ಮಾರ್ಗದರ್ಶನದಲ್ಲಿ ಇಲ್ಲಿ ನಾವು 10ನೇ ತಾರೀಕಿನಿಂದ 20 ತಾರೀಕಿನವರೆಗಿನ ಜಾತ್ರೆ ಉತ್ಸವದ ಪ್ರಯುಕ್ತ ಇಲ್ಲಿ ಅನ್ನದಾನ ಸೇವೆ ನಡೆಯಲಿದೆ. ಇವತ್ತು ಸೋಮವಾರ ಶಿವನಿಗೆ ಬಹಳ ಅತ್ಯಂತ ಪ್ರೀತಿಯಾದ ದಿವಸ. ಈ ದಿವಸ ನಾವು ಇಲ್ಲಿ ಈಗ ಚಪ್ಪರ ಮುಹೂರ್ತ ಮಾಡಿದ್ದೇವೆ. ತಡೆಗೋಡೆ 2 ಕೋಟಿ ರೂಪಾಯಿಯ ತಡೆಗೋಡೆ ಕೆಲಸವು ಈಗ ಒಂದು 4-5 ದಿವಸದಲ್ಲಿ ಈ ಭಾಗದಲ್ಲಿ ಪೂರ್ಣಗೊಳ್ಳುತ್ತದೆ. ಇಲ್ಲಿ ಎಲ್ಲ ವೈದಿಕರಿಗೆ ಮತ್ತು ಉಗ್ರಾಣದ ವ್ಯವಸ್ಥೆ ಮತ್ತು VIP-ಗಳಿಗೆ ಎಲ್ಲರಿಗೂ ಇಲ್ಲಿ ಊಟ ಕಾಫಿ ತಿಂಡಿಯ ವ್ಯವಸ್ಥೆ ಬಹಳ ಅಚ್ಚುಕಟ್ಟಾಗಿ ಒಂದು ವ್ಯವಸ್ಥಿತ ರೂಪದಲ್ಲಿ ಇಲ್ಲಿ ನಡೆಯಲಿದೆ. ಹಾಗೆ ಒಂದು ತಂತ್ರಿ ವರ್ಗದವರಿಗೆ ಅರ್ಚಕರಿಗೆ ಇಲ್ಲಿ ಒಂದು 10-30 ವಾಹನದ ಪಾರ್ಕಿಂಗಿನ ವ್ಯವಸ್ಥೆ ಕೂಡ ಇಲ್ಲಿ ಮಾಡಲಿದ್ದೇವೆ. ಆಗ ನಮಗೆ ಅಲ್ಲಿ ನಟರಾಜ್ ವೇದಿಕೆ ಹತ್ರ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತದೆ. ಇದು ಮೊದಲು ಅಲ್ಲಿ ಅನ್ನದಾನ ನಡೆದುಕೊಂಡಿದ್ದ ಜಾಗ ನಮಗೆ ಅಲ್ಲಿ ಎಲ್ಲ ಅಂಗಡಿಲಿಕ್ಕೆ ಮತ್ತು ಭಕ್ತಾದಿಗಳಿಗೆ ಜಾತ್ರೆಯನ್ನು ವೀಕ್ಷಿಸಲು ಬಹಳ ಉಪಯೋಗವಾಗಲಿದೆ. ಎಲ್ಲ ಇಲ್ಲಿನ ವ್ಯವಸ್ಥೆಗಳು ಬಹಳ ಅಚ್ಚುಕಟ್ಟಾಗಿ ಒಂದು ವ್ಯವಸ್ಥಿತ ರೂಪದಲ್ಲಿ ನಾವು ನಡೆಸಿಕೊಂಡು ಬರ್ತೇವೆ. ಅದಕ್ಕೆ ಮಹಾಲಿಂಗೇಶ್ವರ ದೇವರ ಸಂಪೂರ್ಣ ಅನುಗ್ರಹ ಇದೆ ಅಂತೇಳಿ ಈಗ ತೆಂಗಿನಕಾಯಿ ಹೊಡೆಯುವುದರ ಮುಖಾಂತರ ನಿಮಗೆಲ್ಲರಿಗೂ ಗೊತ್ತಾಗಿದೆ. ಈ ಕಾರ್ಯಕ್ರಮವು ಯಶಸ್ವಿಗೊಳಿಸಲು ನಿಮ್ಮೆಲ್ಲರ ಭಕ್ತಾದಿಗಳ ಸಹಕಾರ ಬೇಕೆಂದು ಈ ಮೂಲಕ ನಾನು ದೇವಳದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಈಶ್ವರ ಭಟ್ ಪಂಚಗುಡ್ಡೆ, ಸಮಿತಿಯ ಸದಸ್ಯರಾದ ಮಹಾಬಲರೈ ಒಳ್ಳತಡ್ಕ, ವಿನಯ ಸುವರ್ಣ, ಈಶ್ವರ್ ಬಿಡೇಕರ್, ಸುಭಾಷ್ ರೈ ಬೆಳಿಪಾಡಿ, ಕೃಷ್ಣವೇಣಿ ಅವರು ಚಪ್ಪರ ಮುಹೂರ್ತ ನೆರವೇರಿಸಿದರು. ಪ್ರಶಾಂತ್ ಭಟ್ ಅವರು ಅರ್ಚಕರಿಗೆ ಸಹಾಯಕರಾಗಿದ್ದರು. ಪದ್ಮನಾಭ ಭದ್ರತಾ ಸಿಬ್ಬಂದಿ ಚಂದ್ರ ಸಹಕರಿಸಿದರು. ಅನೀಶ್, V4 ನ್ಯೂಸ್, ಪುತ್ತೂರು. Volkswagen Mangalore, Airport Road, Yeyadi, Mangalore. Volkswagen.